ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಲ್ಲ? ಆ್ಯಕ್ಚುಲಾಗಿ ಸ್ವಲ್ಪ ಹೊರಗಡೆ ಬಂದಿದ್ವಿ, ಒಂದು ರೆಸಾರ್ಟಿಗೆ ಬಂದಿದ್ವಿ. ಮಗಳು ಬೇರೆ ತುಂಬ ದಿನದಿಂದ ಕೇಳ್ತಾ ಇರಲಿಲ್ಲ. ನನಗೂ ಎಲ್ಲೂ ಕರ್ಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ, ರಜೆ ಇರಲಿಲ್ಲ, ನಾನು ತುಂಬ ಬ್ಯುಸಿ ಇದ್ದೆ. ನೆಕ್ಸ್ಟ್ ಊರಿಗೆ ಕೂಡ ಹೋಗ್ತಾ ಇದ್ವಿ. ಜಸ್ಟ್ ಎರಡು ದಿನದ ಗ್ಯಾಪಲ್ಲಿ ನಾವಿಲ್ಲಿ ಬಂದಿದ್ವಿ. ಬ್ಯಾಂಗ್ಳೂರಿಂದ ಸ್ವಲ್ಪ ಹೊರಗಡೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಈ ರೆಸಾರ್ಟ್ ಹೇಗಿದೆ, ಏನೆಲ್ಲ ಮಾಡಿದ್ವಿ ಅಂತ. ಪೂರ್ತಿಯಾಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ತುಂಬ ದೂರ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಟ್ರಾವೆಲಲ್ಲಿ ಜಾಸ್ತಿ ಟೈಮ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಸಲ ಹತ್ತಿರನೇ ಹೋಗಿದ್ವಿ. ಮತ್ತು ನನ್ನ ಮಗಳಿಗೆ ದೂರ ಹೋಗೋದು ಅಂತಂದರೆ ಆಗಲ್ಲ. ಬ್ಯಾಂಗ್ಳೂರಲ್ಲೇ ಸ್ವಲ್ಪ ಹೊರಗಡೆ ನೆಲಮಂಗಲ ತುಮಕೂರು ರೋಡ್ ಹತ್ರ ಒಂದು ಗೋಲ್ಡನ್ ಫಾರ್ಮ್ ಅಂತ 5 ಸ್ಟಾರ್ ರೆಸಾರ್ಟ್ ಇದೆ, ಅಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಇದು ರೆಸಾರ್ಟ್ ಇದೆಯಲ್ವ, ಅದರ ಎಂಟ್ರೆನ್ಸ್ ಇದು ಬಂದುಬಿಟ್ಟು ಮೇನ್ ಲಾಬಿ, ರಿಸೆಪ್ಷನ್ ಎಲ್ಲ ಇರುತ್ತಲ್ವ ಅದು. ನಾನು ಆ್ಯಕ್ಚುಲಾಗಿ ಒಂದೆರಡು ವಾರ ಮುಂಚೆನೇ ಬುಕ್ ಮಾಡಿದ್ದೆ. ಇಲ್ಲದಿದ್ದರೆ ವೀಕೆಂಡಲ್ಲಂತೂ ಯಾವ ರೆಸಾರ್ಟ್ಗಳಲ್ಲೂ ಇತ್ತೀಚೆಗಂತೂ ಇದೇ ಸಿಗಲ್ಲ, ಫುಲ್ ಎಲ್ಲ ಕಡೆ ರಶ್ ಆಗಿಬಿಡುತ್ತೆ. ನಾವು ಆಲ್ಮೋಸ್ಟ್ ಒಂದು ಶನಿವಾರ ಮಧ್ಯಾಹ್ನ ಹೊರಟಿದ್ವಿ, 2 ದಿನ ಇದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ, ತುಂಬ ಡೀಸೆಂಟ್ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಆಗಿ ನೇಚರ್ ಮಿಡ್ಲಲ್ಲಿದೆ. ನಾವು ಚೆಕ್ ಇನ್ ಮಾಡಿ ಅದಾದ ನಂತರ ಅವ್ರದ್ದೊಂದು ಗಾಡಿ ಬರುತ್ತೆ, ಅದರಲ್ಲಿ ನಾವು ರೂಮ್ ತನಕ ಹೋಗ್ಬೋದು ಲಗೇಜನ್ನೆಲ್ಲ ಇಟ್ಕೊಂಡು. ನೋಡಿ, ನನ್ನ ಮಗಳು ಈ ರೈಡನ್ನು ತುಂಬ ಎಂಜಾಯ್ ಮಾಡಿದ್ರು, ಫುಲ್ ಖುಷಿ ಅವಳು. ಫುಲ್ಲು ಏನಂತಾರೆ, ತೆಂಗಿನ ಮರ ಇದೆ, ಹಾಗೆಯೇ ಈ ಬಂಬು ಇದೆಯಲ್ವ ಅದು ಕೂಡ ಜಾಸ್ತಿ ಇದೆ. ಒಂಥರ ಹಳ್ಳಿ ಫೀಲೇ ಆಗ್ತಾಯಿತ್ತು. ಆಲ್ಮೋಸ್ಟ್ ಒಂದು 250+ ರೂಮ್ಗಳಿದೆ ಅನಿಸುತ್ತೆ, ಇಲ್ಲಿ ಜಾಸ್ತಿನೇ ಇದೆ. ತುಂಬ ಡೀಸೆಂಟ್ ಆಗಿದೆ, ತುಂಬ ನೀಟಾಗಿದೆ, ತುಂಬ ಕ್ಲೀನಾಗಿದೆ. ಇದು ನಮ್ಮದು ರೂಮ್ ಅಲೋಕೇಟ್ ಆಗಿರುವಂಥದ್ದು. ಪ್ರತಿ ರೂಮ್ಗೂ ಒಂದು ಇಂಡಿವಿಜುವಲ್ ಬಾಲ್ಕನಿ ಇದೆ, ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಇದು ನೋಡಿ ರೂಮ್ ಒಳಗಡೆ. ನಾವು ಆಮೇಲೆ ಅಂದರೆ ನನ್ನ ಮಗಳಿದ್ಲಲ್ಲ, ಎಡಿಷ್ನಲ್ ಬೆಡ್ ಅವರು ಕೊಡ್ತಾರೆ, ಹಾಕಿಸ್ಕೊಂಡಿದ್ವಿ. ಇದು ರೂಮ್ ಆ್ಯಕ್ಚುಲಾಗಿ ತುಂಬ ಸ್ಪೇಷಿಯಸ್ ಆಗಿತ್ತು. ರೂಮ್ ಕೂಡ ಅಷ್ಟೇ, ಬಾಲ್ಕನಿ ಕೂಡ ಅಷ್ಟೇ. ರೂಮ್ದು ಎಷ್ಟು ದೊಡ್ಡದಿತ್ತು, ಅದ್ರ ಮುಕ್ಕಾಲು ಭಾಗದಷ್ಟು ಬಾಲ್ಕನಿ ಇತ್ತು. ತುಂಬ ಚೆನ್ನಾಗಿದೆ. ಪ್ರತಿ ರೂಮಲ್ಲೂ 2 ಚೇರ್, ಟೇಬಲ್, ಸೋಫಾ ಎಲ್ಲ ಇತ್ತು. ಎಕ್ಸ್ಟ್ರಾ ಬೆಡ್ ಅಂದರೆ ಮಕ್ಕಳಿದ್ರೆ 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಅನಿಸುತ್ತೆ, ಎಕ್ಸ್ಟ್ರಾ ಬೆಡ್ ಒಂದೇ ರೂಮಲ್ಲಿ ಹಾಕೋಬೋದು, ಆ ಆಪ್ಷನ್ ಕೂಡ ಇದೆ. ನಾವೊಂದು ಎಕ್ಸ್ಟ್ರಾ ಬೆಡ್ ಕೂಡ ಆರ್ಡರ್ ಮಾಡಿದ್ವಿ. ಇಡೋಷ್ಟು ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ರೂಮ್ ಎಲ್ಲ. ಈವನ್ ಬಾತ್ರೂಮ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ಒಂದು ಸೈಡಿಗೆ ನೆಕ್ಸ್ಟ್ ಫುಲ್ ವಾಲ್ ವಿಂಡೋಸ್ ಇದೆ, ಕರ್ಟನ್ ಎಲ್ಲ ಹಾಕಿರ್ತಾರೆ. ಅದರ ಪಕ್ಕದಲ್ಲಿ ಇರುವಂಥದ್ದು ಬಾಲ್ಕನಿ. ಹೊರಗಡೆ ಆರಾಮ್ಸೆ ಕೂತ್ಕೋಬೋದು. 2 ಚೇರ್ ಕೂಡ ಹಾಕಿರ್ತಾರೆ. ಒಂದು ಚಿಕ್ಕದೊಂದು ಟೇಬಲ್, ಕಾಫಿ ಟೇಬಲ್ ಥರ ಟೇಬಲ್ ಕೂಡ ಇಟ್ಟಿರ್ತಾರೆ. ಇದು ಬಾಲ್ಕನಿಯಿಂದ ಹೊರಗಡೆ ನಿಮಗೆ ಜಸ್ಟ್ ಗಾರ್ಡನ್ ವ್ಯೂ ಇದೆ. ಪೂಲ್ ವ್ಯೂ ರೂಮ್ಸ್ಗಳು ಕೂಡ ಸಿಗುತ್ತೆ, ಚೆನ್ನಾಗಿದೆ. ಅದು ಕೂಡ ತುಂಬ ಚೆನ್ನಾಗಿದೆ ಪೂಲ್ ವ್ಯೂ, ಯಾಕಂತಂದರೆ ಪೂಲ್ ತುಂಬ ದೊಡ್ಡದಿದೆ. ನೋಡಿ, ಇದು ಗಾರ್ಡನ್ ವ್ಯೂ ರೂಮ್. ಸುತ್ತ ಇದೆಯಲ್ಲ, ಇದೆಲ್ಲ ರೂಮ್ಸ್ಗಳು ಆಲ್ಮೋಸ್ಟ್ ಒಂದೇ ಥರ ಇದೆ ಮತ್ತು ತುಂಬ ಸ್ಪೇಷಿಯಸ್ ಆಗಿದೆ. ನನ್ನ ಮಗಳಿಗೆ ಮೇಯ್ನಾಗಿ ಏನು ಅಂತಂದರೆ ಸ್ವಿಮ್ಮಿಂಗ್ ಪೂಲ್. ಬಂದ ತಕ್ಷಣ ಅವಳದು ಒಂದೇ ಗಲಾಟೆ, ಹೋಗೋಣ ಅಂತ. ಬಂದ ತಕ್ಷಣ ನಾವು ಜಸ್ಟ್ ಡೈರೆಕ್ಟಾಗಿ ಪೂಲ್ ಕಡೆನೇ ಹೋದ್ವಿ. ಅವಳಿಗೋಸ್ಕರನೇ ಆ್ಯಕ್ಚುಲಾಗಿ ನಾನು ಸ್ಪೆಷಲಿ ಬಂದಿರೋದು. ಯಾಕಂತಂದರೆ ನೆಕ್ಸ್ಟ್ ವೀಕ್ ನನಗೆ ಊರಿಗೆ ಹೋಗೋದಿತ್ತು, ರಜೆ ಇಲ್ಲ. ಬಟ್ ಇವಳು ತುಂಬ ಹಠ ಮಾಡ್ತಾಯಿದ್ದೆ, ಎಲ್ಲಾದರೂ ಹೋಗೋಣ ಅಂತ. ಅದಕ್ಕೋಸ್ಕರ ಬಂದ್ವಿ. ಮತ್ತು ಮೈಂಡ್ ಫುಲ್ ರಿಲ್ಯಾಕ್ಸ್ ಆಯಿತು. 2 ದಿನ ಏನಿಲ್ಲ ಕೆಲಸ, ಹಾಗೆ ಆರಾಮ್ಸೆ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಇದು ಪೂಲ್ ಕಡೆ ಹೋಗುವಂಥ ರೂಟ್. ಇದು ಮೇಲ್ಗಡೆ ಬರುತ್ತೆ, ಪೂಲ್ ಸ್ವಲ್ಪ ಡೌನ್ ಇದೆ, ಕೆಳಗಡೆ ಇದೆ, ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಪೂಲ್ ತುಂಬ ದೊಡ್ಡದಿದೆ. ಆ್ಯಕ್ಚುಲಾಗಿ ಎಲ್ಲ ರೆಸಾರ್ಟ್ಗಳಲ್ಲಿ ಇಷ್ಟು ದೊಡ್ಡ ಪೂಲ್ ಇರಲ್ಲ, ಇದು ತುಂಬ ದೊಡ್ಡದಿದೆ. ಕಿಡ್ಸದು ಸಪ್ರೇಟ್ ಇದೆ, ಆಮೇಲೆ ದೊಡ್ಡವ್ರದ್ದು ಕೂಡ ಸಪ್ರೇಟ್ ಇದೆ. ತುಂಬ ಅಂತಂದರೆ ತುಂಬ ದೊಡ್ಡದಿದೆ. ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಿದೆ ಅಂತ. ಸುತ್ತ ಆ್ಯಕ್ಚುಲಾಗಿ ತೆಂಗಿನ ತೋಟದ ಮಧ್ಯೆನೇ ಮಾಡಿದ್ದಾರೆ ಅನಿಸುತ್ತೆ. ಫುಲ್ ತೆಂಗಿನ ಗಿಡಗಳು, ತೆಂಗಿನ ಮರ ಇದೆ ಫುಲ್ ಸುತ್ತ ಕೂಡ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ನನ್ನ ಮಗಳಂತೂ. ನೋಡಿ ಅವಳದು ಆಟಗಳು. 2 ದಿನ ಆರಾಮ್ಸೆ ಸ್ಪೆಂಡ್ ಮಾಡಿದ್ವಿ, ಯಾವುದೂ ರಗಳೆ ಇಲ್ಲ. ಆಲ್ಮೋಸ್ಟ್ ಸಾಯಂಕಾಲ ತನಕ ಪೂಲಲ್ಲಿ ಇದ್ಲು ನನ್ನ ಮಗಳಂತೂ. ಪೂಲ್ ಒಂದು ಎಜ್ಜಲ್ಲಿ ರೆಸ್ಟೋರೆಂಟ್ ಬರುತ್ತೆ,
ಇದೆಲ್ಲ ಪಕ್ಕದಲ್ಲಿ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಥರ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ರೆಸ್ಟೋರೆಂಟು ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ ಎಂಟ್ರೆನ್ಸ್ ಇದೆಯಲ್ವ, ಅಲ್ಲಿ ಆ ವಾಲ್ ಡಿಸೈನ್ ಮತ್ತು ಲೈಟ್ಸ್ ಇದೆಲ್ಲ ಇದೆಯಲ್ವ, ತುಂಬ ನೀಟಾಗಿ, ತುಂಬ ಕ್ಲೀನಾಗಿ, ತುಂಬ ರಾಯಲ್ ಆಗಿ ಕಾಣಿಸ್ತಾ ಇತ್ತು. ನೋಡಿ, ಈ ಥರ ಇರುತ್ತೆ. ಬಫೆ ಫುಡ್ಡು ಅಂದರೆ ಬಫೆ ಸಿಸ್ಟಮ್ ಕೂಡ ಇದೆ. ನಿಮಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಬಫೆ ಸಿಸ್ಟಮ್ ಇದೆ. ಇಲ್ಲದಿದ್ದರೆ ರೂಮ್ ಸರ್ವಿಸ್, ನಮ್ಗೆ ಏನು ಬೇಕು ಅದನ್ನ ರೂಮ್ಗೆ ಕೂಡ ನಾವು ತರಿಸ್ಕೋಬೋದು. ಮತ್ತೊಂದು ಸರಿ ತೋರಿಸ್ತಾ ಇದ್ದೇನೆ ನೋಡಿ ನಮ್ಮ ರೂಮ್ ಹೊರಗಡೆ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಮಾರ್ನಿಂಗ್ ವಾಕ್ ಕೂಡ ಇದೆಯಲ್ವ, ತುಂಬ ಖುಷಿ ಆಗುತ್ತೆ. ಹಕ್ಕಿಗಳೆಲ್ಲ ಕೂಗೋದು ನಾರ್ಮಲ್ ಆಗಿ ನಮಗೆ ಸಿಟಿಯಲ್ಲೆಲ್ಲೂ ಆ ಥರ ಫೀಲ್ ಇರಲ್ಲ, ಬಟ್ ಇಲ್ಲಿ ಒಂಥರ ಫುಲ್ ಹಳ್ಳಿಗೆ ಬಂದಾಗೆ ಆಯಿತು. ತುಂಬ ಅಂತಂದರೆ ತುಂಬ ಖುಷಿ ಆಯಿತು. 2 ದಿನ ಹೇಗೆ ಹೋಯಿತು ಅಂತ ಕೂಡ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಫುಲ್ ರಿಲ್ಯಾಕ್ಸ್ ಆಯಿತು. ನೈಟ್ ಇಲ್ಲಿ ಈವೆಂಟ್ಗಳು ಕೂಡ, ಕಾನ್ಫರೆನ್ಸ್ ಈವೆಂಟ್ಗಳು ಕೂಡ ನಡೀತಾ ಇರುತ್ತೆ. ನೈಟ್ ವ್ಯೂ ಕೂಡ ರೆಸ್ಟೋರೆಂಟು ಈವೆಂಟ್ಗಳೆಲ್ಲ ಇದ್ದರೆ ಫುಲ್ ಡೆಕೋರೇಟ್ ಮಾಡಿರ್ತಾರೆ. ಈ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದು ಮೇಲ್ಗಡೆಯಿಂದ ನೈಟ್ ವ್ಯೂ ರೆಸ್ಟೋರೆಂಟ್ ಮತ್ತು ಪೂಲ್ ಸೈಡ್ದು ತುಂಬ ಚೆನ್ನಾಗಿದೆ. ಇಷ್ಟೇ 2 ದಿನ ಆರಾಮ್ಸೆ ಸ್ಪೆಂಡ್ ಮಾಡಿ ಯಾವುದೇ ಜಂಜಾಟ ಇಲ್ಲದೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.